ಉಡುಪಿಯ ಏಳೂರು ಮೊಗವೀರ ಮಹಾಸಭಾದ ವತಿಯಿಂದ ಇಂದು ಹೆಜಮಾಡಿಯ ಅಮಾಸೆ ಕರ್ಯದಲ್ಲಿ ಸಮುದ್ರ ಪೂಜೆ ನೆರವೇರಿಸಿ ಸಮುದ್ರ ದೇವತೆಗೆ ಹಾಲು ತೆಂಗಿನಕಾಯಿ ಸಮರ್ಪಣೆ ನೆರವೇರಿಸಲಾಯಿತು. ಪಲಿಮಾರು ಗುಂಡಿ, ಸಣ್ಣ ಗುಂಡಿ, ಹೆಜಮಾಡಿ, ಮಟ್ಟು, ಆಚೆಮಟ್ಟು ಹಾಗೂ ಕನ್ನಂಗಾರು ಸೇರಿ 7 ಊರಿನ ಮೊಗವೀರ ಬಾಂಧವರು ಹಾಲು ತೆಂಗಿನಕಾಯಿ ಫಲವಸ್ತುಗಳನ್ನು ತಂದು ಸಮುದ್ರ ದೇವರಿಗೆ ಅರ್ಪಿಸಿದರು. ಈ ಸಂದರ್ಭ ಏಳೂರು ಮೊಗವೀರ ಮಹಾಸಭಾದ ಸದಸ್ಯ ಹೆಜಮಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸುಧಾಕರ ಕರ್ಕೇರ ಮಾತನಾಡಿ, ಹೆಜಮಾಡಿಯ ಗ್ರಾಮ ದೇವರಾದ ಮಹಾಲಿಂಗೇಶ್ವರ ದೇವಸ್ಥಾನ, ಮಾರುತಿ ಮಂದಿರ ಮತ್ತಿತರ ದೇವರ ಪ್ರಸಾದವನ್ನ ಪೂಜಿಸಿ ತರಲಾಗಿದೆ. ಇದನ್ನು ಸಮುದ್ರ ದೇವರಿಗೆ ಸಮರ್ಪಿಸಲಾಗಿದೆ. ಪ್ರತಿ ವರ್ಷವೂ ನಾವು ಏಳೂರು ಮೊಗವೀರ ಮಹಾಸಭಾದ ವತಿಯಿಂದ ಸಮುದ್ರ ಪೂಜೆಯನ್ನ ನೆರವೇರಿಸುತ್ತಿದ್ದೇವೆ ಅಂತ ಹೇಳಿದರು. सुधरने की साइड में पाड़ी पाड़ ले हाँ बुड़ी बुड़ी ಏಳೂರು ಮೊಗವೀರ ಸಭಾ ಅಂತ ಹೇಳಿದ್ರೆ ಪಲಿಮಾರು, ಗುಂಡಿ, ಹೆಜಮಾಡಿ, ಸಣ್ಣ ಗುಂಡಿ, ಮಟ್ಟು, ಆಚೆಮಟ್ಟು, ಕಣ್ಣಂಗಾರು ಎಂಬ 7 ಊರುಗಳಿಂದ ಇದು ಯಶಸ್ವಿಯಾಗಿ ಹಾಲು, ಹಣ್ಣುಕಾಯಿ, ಫಲವಸ್ತುಗಳನ್ನು ತಂದು ದೇವರಿಗೆ ಅರ್ಪಣೆ ಮಾಡುವಂಥ ಈ ಕಾರ್ಯಕ್ರಮ ಇದು ಹೆಜಮಾಡಿ ಮಾರುತಿ ದೇವಸ್ಥಾನದಿಂದ, ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಅಲ್ಲದೆ ಗ್ರಾಮದ ಅವರವರು ನಂಬಿಕೊಂಡು ಬರುವಂತಹ ದೇವರುಗಳ ಪ್ರಸಾದವನ್ನು ಇವತ್ತು ಸಮುದ್ರ ಮಾತೆಗೆ ಅರ್ಪಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.